ತುಮಕೂರು ಜಿಲ್ಲೆಯಲ್ಲಿ ಜಾತಿ ಪದ್ಧತಿ ಮರೆಯಾಗಿಲ್ಲ. ಇದೀಗ ದಲಿತರು ಎಂಬ ಕಾರಣಕ್ಕೆ ಗ್ರಾಮಕ್ಕೆ ಕಾಲೋನಿಗೆ ನೀರು ಬಿಡದೆ ಹಿಂಸೆ ಮಾಡ್ತಾ ಇರುವ ಘಟನೆ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲ್ಲಿಗೆರೆ ಗ್ರಾಮದಲ್ಲಿ ಇಂತಹದೊಂದು ಘಟನೆ ನಡೆದಿದ್ದು, ಇಲ್ಲಿನ ನೀರು ಬಿಡುವಾತ ಮೇಲ್ವರ್ಗದ ಕಾಲೋನಿಗೆ ಮಾತ್ರ ನೀರು ಬಿಡ್ತಾ ಇದ್ದು, ಇದರಿಂದಾಗಿ ದಲಿತ ಸಮುದಾಯದವರು ನೀರಿಲ್ಲದೆ ಪರದಾಡುವಂತಾಗಿದೆ. ಮಲ್ಲಿಗೆರೆ ಗ್ರಾಮ ಪಂಚಾಯತ್ ಕರ್ಮಕಾಂಡ ಇದಾಗಿದ್ದು, ತಿಂಗಳುಗಳಿಂದ ದಲಿತರ ಕಾಲೋನಿಗಳಿಗೆ ನೀರು ಬಿಡದೆ ಉದ್ದೇಶಪೂರ್ವಕವಾಗಿ ಸಮಸ್ಯೆ ಸೃಷ್ಟಿ ಮಾಡಲಾಗ್ತಿದೆ. ನಾವು ದಲಿತರಾಗಿ ಹುಟ್ಟಿರುವುದೇ ತಪ್ಪಾ ಎಂದು ಇಲ್ಲಿನ ನಿವಾಸಿಗಳು ಪ್ರಶ್ನೆ ಮಾಡಿದ್ದಾರೆ. ನೀರಿಲ್ಲದ ಕಾರಣ ಮೇಲ್ವರ್ಗದವರ ಮನೆಯ ಮುಂದೆ ದಲಿತರು ನೀರು ಹಿಡಿಯಲು ಹೋದರೆ ಗಲಾಟೆ ಮಾಡ್ತಿದ್ದಾರೆ. ಇದರಿಂದಾಗಿ ಏನು ಮಾಡಬೇಕು ಎಂದು ತೋಚದೆ ಮಹಿಳೆಯರು ಖಾಲಿ ಕೊಡ ಹಿಡಿದು ರಸ್ತೆ ಬದಿ ನಿಲ್ಲುವಂತಾಗಿದೆ. ದಲಿತರ ಮೇಲೆ ಜಾತಿ ತಾರತಮ್ಯ ಮಾಡಿ ನೀರು ಹರಿಸದ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಿ ದಲಿತರ ಕಾಲೋನಿಗೆ ನೀರು ಹರಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಬಹಳ ಕಷ್ಟವಾದಕ್ಕೆ ಬಹಳ ಬಿಂದರ್ಗ ಮಾಡ್ತಾರೆ. ಮಾದಿರು ಅಂತವ ನಮಗ್ ಕಾಲಾಗಲ್ಲ, ನನಗ್ ಕಾಲ್ ಮುರ್ಕೊಂಡೈತೆ. ಈ ನೀರ್ ಕುಡಿಯೋದ್ ನಮ್ಗೆ ನಮ್ಮ ಮನೆಗ್ ಯಾರು ಇಲ್ಲ ತಂದ್ಕೊಡೋರು. ನಾನು ಕಾಲಿಲ್ಲ, ನನ್ಗೆ ಒಬ್ಬಂಟ್ ಕಿತ್ತಿ. ನೀವು ನೀರ್ ಬಿಡಿಸ್ತೀರಾ ಇಲ್ವಾ ಅದೊಂದ್ ಹೇಳ್ರಿ. ವಯಸ್ಸಾದವ್ರು ನೀರ್ ಬಿಡ್ತಾರೆ. ಬಹಳ ಮಾದಿರು ಅಂತಾರು ಇಂತಾರು ಅಂತ ಬಹಳ ಬಿಂದರ್ಗ ಮಾಡ್ತಾರೆ. ನೀರ್ ಬಿಡಿಸ್ತಿದ್ದಯ್ಯ, ನೀರ್ ಬರಲ್ಲ. ಮಾನವರ್ಯದಲ್ಲಿ ಅವ್ರು ಕುಂತಾರೆ ಅಲ್ಲಯ್ಯ. ಅವ್ರ ಜನಗಳೆಲ್ಲ ಬಿಟ್ಕೊಳಲ್ಲ. ಎಲ್ಲ ಬಂದುತ್ತೆ ಈಗ ನಿಮಗ್ ನಾನು 2 ತಿಂಗಳ ಹಿಂದೆ ಹೇಳಿದ್ದೆ ಫಿಲ್ಟರ್ ವಾಟರ್ ಕಂಟ್ರೋಲ್ ಮಾಡಿ ಸಾರ್ವಜನಿಕರಿಗೆ ಕೊಡ್ರಿ ಅಂತ. ನೀವು ಮನ್ಸಿಗೆ ಹಾಕೊಂಡಿಲ್ಲ. ಈಗ ನೋಡಿ, ಈಗ ಕೇಳಿ. ಇರ್ಲಿ ಅಲ್ಲ ಇರ್ಲಿ ಅಂತ ಹೇಳಿ ಇನ್ಕ ಹಾಕೊಳ್ಳೋದು ಆಗಲ್ಲ, ಮಾಡ್ಕೊಡ್ಬೇಕು. ಇಲ್ಲ, ಮೀಡಿಯಾಗ ಹಾಕಿದ್ರೆ ಗೊತ್ತಾದ್ ನಿಮ್ಗೆ. ಹಾ, ಅದೇ ಮತ್ತೆ ಅದೇ ಹೇಳ್ತೀನಿ.